ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವೈಭವ್ ಪ್ರಶಾಂತ್. ಮುಂಗಾರು ಮಳೆ ಹಿಟ್ಟಾಗಿತ್ತು, ಒಂದು ತಿಂಗಳೇನಾಗಿತ್ತು. ಒಂದು ಸಕ್ಸಸ್ ಬಂದು ಮನುಷ್ಯ ನಮ್ಮನ್ನು ಮರೀಲಿಲ್ಲ ಅಂತ ನಮ್ಗೆ ಖುಷಿ ಆಗುತ್ತೆ. ದರ್ಶನ್ ಸರ್ ಈಚೆ ಬಂದಿಡು ತುಳುಲೆ ಕರೆಯೋದು, ನಾನು ಹೆಂಚಿನ ಮಾರೆ ಅಂತೇಳಿ ಹಿಂಗೆ ಕರೆಯೋರು. ಅವರು ಒಂದು ಲುಕ್ ಕೊಟ್ಟರು, ಅದು ಒಂದು ಲುಕ್ ನೋಡಿದ್ರೆ ಭಯ ಆಗ್ಬಿಡ್ತದೆ. ಈಗಲೂ ಕೊಡ್ತಾರೆ ಲುಕ್ಕು. ಬುಲ್ಬುಲ್ ಸಿನಿಮಾ ವರ್ಕ್ ನಡೀತಾ ಇತ್ತು. ಮಧ್ಯಾಹ್ನ ದಿನಕರ್ ಸರ್ ಫೋನ್ ಮಾಡಿದ್ರು. ದರ್ಶನ್ ಸರ್ ಏನೋ ಚೆನ್ನಾಗಿ ಮಾಡ್ತಿದ್ಯಾ, ಆಗಲಿ ಕಣ, ಒಳ್ಳೇದಾಗಲಿ ಅಂತೇಳಿ. ಆಯ್ತು ಬಿಡು, ಮುಹೂರ್ತಕ್ಕೆ ಬರ್ತೀನಿ ನಾನು ಅಂತಂದ್ರೆ. ಸುದೀಪ್ ಬರ್ತಾರಂತೆ. ಸುದೀಪ್ ಬರ್ತಾರೆ, ಆಯ್ತು ಬಿಡು ನಾವು ಬರ್ತೀವಿ ಅಂತಂದ್ರು. ಎಂಟ್ರಿ ಸೀನ್ ಅವ್ರು ಅಲ್ಲೇ ನಿಂತು ಆ ಕ್ಯಾರನ್ ಒಳಗಡೆನೆ ಎದ್ದು ನಿಂತು ಅವ್ನಿಗೆ ಬಂದು ಆ ಲುಕ್ ಕೊಟ್ಟು ಇದಕ್ಕೆ ನಾವು ಅಲ್ಲಿ ಹುಚ್ಚೊಯ್ದು ಬಿಡಬೇಕು, ಹಿಂಗಿರ್ಬೇಕು ಆ ಲುಕ್ ಅಂತೇಳಿ ಅವ್ರು ಪರ್ಫಾರ್ಮ್ ಮಾಡಿ ತೋರಿಸಿದ್ರು.